60 ವರ್ಷ ಮೇಲ್ಪಟ್ಟ ವಯೋವೃದ್ಧರು ಸರ್ಕಾರ ನೀಡಿರುವಂತಹ ವೃದ್ಧಾಪ್ಯ ವೇತನ ಪಡೆಯಲು ಪಟ್ಟಣದ ಅಂಚೆ ಕಚೇರಿಯಲ್ಲಿ ಹರಸಾಹಸ ಪಡುತ್ತಿದ್ದ ಮಾಹಿತಿಯನ್ನು ಆಲಿಸಿದ ತಹಶೀಲ್ದಾರ್ ಅಂಚೆ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಟ್ಟರು. ಕೊರಟಗೆರೆ ತಾಲೂಕಿನ ವಯೋವೃದ್ಧರು ದಿನವೆಲ್ಲ ಅಂಚೆ ಕಚೇರಿ ಅಲೆದಾಡಿದರೂ ಅಧಿಕಾರಿಗಳು ಕೈಗೆ ಸಿಗುತ್ತಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಗೆ ವೃದ್ಧರು ಬೇಸತ್ತು ಕಣ್ಣೀರು ಹಾಕುವಂತಾಗಿತ್ತು. ಸಾಮಾಜಿಕ ಹೋರಾಟಗಾರ ನಯಾಜ್ ಅಹಮದ್ ಈ ವಿಷಯ ತಿಳಿಸಿದ ಕೂಡಲೇ ತಹಶೀಲ್ದಾರ್ ಮುನಿಶಾಮಿ ರೆಡ್ಡಿ ಅಂಚೆ ಕಚೇರಿಗೆ ಭೇಟಿ ನೀಡಿ ಹಿರಿಯ ನಾಗರಿಕರ ನೋವನ್ನು ಆಲಿಸಿ ಪಿಂಚಣಿ ಹಣವನ್ನು ಕೊಡಿಸುವಂತಹ ಕೆಲಸ ಮಾಡಿದ್ದಾರೆ. ನಂತರ ತಹಶೀಲ್ದಾರ್ ಮುನಿಶಾಮಿ ರೆಡ್ಡಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಸರ್ಕಾರ ವೃದ್ಧರಿಗೆ ಅಂಚೆ ಕಚೇರಿಯ ಮೂಲಕ ಖಾತೆಗೆ ಹಣ ಜಮಾವಣೆ ಮಾಡುತ್ತಿದೆ. ಬೆರಳಚ್ಚು ಬಾರದೇ ಇರುವ ಅದೆಷ್ಟೋ ವಯೋವೃದ್ಧರು ಪಿಂಚಣಿ ಹಣವನ್ನು ಪಡೆಯಲು ಸಾಧ್ಯವಾಗಿಲ್ಲ ಎಂದು ತಿಳಿದು ಅಂಚೆ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದೇವೆ. ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಡಲು ಸೂಚಿಸಿದೆ ಎಂದು ಹೇಳಿದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಆಮೇಲೆ ಇಬ್ರು ಎತ್ತಿ ಇಳಿಸ್ಬೇಕು ಹಿಂಸೆ ಆಯಮ್ಮ ಮಗಳು ಇವ್ರದ್ದು ಅಕೌಂಟ್ ಆದ್ರೂ ಮಾಡಿಸಿದ್ರೆ ಅಕೌಂಟ್ ಇದೆ ಸರ್. ಪೋಸ್ಟ್ ಆಫೀಸಲ್ಲಿ ಯಾವ ಇದರಲ್ಲಿ ಪೋಸ್ಟ್ ಆಫೀಸಲ್ಲಿ ATM ಕಾರ್ಡ್ ಎಲ್ಲ ಕೊಟ್ಟಿದ್ದಾರಾ? ಅಲ್ಲಿಲ್ಲ ಅಂತ ATM ಕೊಡಲ್ವಂತೆ ಸರ್. ಅವರು ಹಂಗೇನ ಮಾಡ್ಕೊಡ್ರಿ ಸರ್. ಮನೆ ಹತ್ರ ಅದೇ ಮನೆ ಹತ್ರ ಬರೋದು ಇವಾಗ ಏನಾಗಿದೆ ಅಕೌಂಟ್ ಅಲ್ಲಿ ಹಾಕಿ ಮಾಮೂಲಿ ನಮ್ಮ ನ್ಯಾಷನಲ್ ಬ್ಯಾಂಕ್ ಇದರಲ್ಲಿ ಹಾಕಿದ್ರು ಕೂಡ ಅದರಲ್ಲಿ ಏನಾಗುತ್ತೆ ಅಕೌಂಟ್ ಬರೋದಕ್ಕೆ ಬಡ್ಡಿ ಇದರಲ್ಲಿ ಕೂಡ ತಗೊಂಡು ಇವರು ಇನ್ನೇನಾಗಿದೆ ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಇವರು ತಗೊಂಡು ಇವಾಗ ಅಲ್ಲಿ ಅಕೌಂಟ್ ಇದೆ. ಇಲ್ಲ ನಮ್ಮೆಲ್ಲ ಸಮಸ್ಯೆ ಇದು. ಆಧಾರ್ ಅಪ್ಡೇಷನ್ ಆಗಲೇಬೇಕು, ವೆರಿಫಿಕೇಷನ್ ಆಗಲೇಬೇಕು. ಇಲ್ಲಾಂದರೆ ನಮ್ಮಲ್ಲೇ ಕೊಡಬೇಕು ಅಂತ ಏನಿಲ್ಲ. ಬ್ಯಾಂಕಲ್ಲಿ ಬೇಕಾದ್ರೆ ಅಕೌಂಟ್ ವೆರಿಫೈ ಮಾಡ್ತೀವಿ. ಇಲ್ಲ ಮಾಡ್ಕೋಬೋದು. ಈಗ ನಿಮ್ಮಲ್ಲಿ ಅಕೌಂಟ್ ಇದೆ, ನಿಮಗೆ ಬಿದ್ದಿದೆ ಅಮೌಂಟಲ್ಲಿ ಏನಾವುದು ಪೆನ್ಷನ್ ಕೊಟ್ಬಿಡಿ. ಈಗ ಸಮಸ್ಯೆ ಅಲ್ಲೂ ಬ್ಯಾಂಕಲ್ಲಿ ಈಗ ಅಕೌಂಟ್ ಓಪನ್ ಮಾಡಿದ್ರೆ ಅಲ್ಲೂ ನಾವು ತಂದ್ಕೊಳ್ಳೇಬೇಕು ಪೇಮೆಂಟ್. ಅದು ಓಪನ್ ಆಗಲ್ಲ ಅಕೌಂಟ್. ಹೌದು ಸರ್. ಅದಕ್ಕೆ ಪರಿಹಾರ ನಿಮಗೆ ಅವ್ರು ಬರ್ತಾರೆ. ಮನೆ ಹತ್ರ ಕರ್ಕೊಂಡೋಗಿ ನಾನೇ ಇವ್ರದ್ದು ಇವ್ರದ್ದು ಮನೆ ಅಲ್ಲಿ ಸರ್ ಅಲ್ಲಿಂದ ಕಾಲೋನಿ ಅಲ್ಲ ಇಲ್ಲಿ ನಾನು ಹೋಗಿ ಮಾಡಿಸ್ತೀನಿ. ಮಾಡಿಸಿ ಸುದೇಶ